ಕೊರೋನಾ ಎರಡನೇ ಅಲೆ ನಿಯಂತ್ರಿಸುವ ನಿಟ್ಟಿನಲ್ಲಿ ಘೋಷಿಸಿರುವ ನಿಯಮಾವಳಿ ಕಾಪು ಮಾರುಕಟ್ಟೆಯಲ್ಲಿ ಕೇವಲ ಹೆಸರಿಗೆ ಎನ್ನುವಂತಾಗಿದೆ. ಹಲವು ಬಾರಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರೂ ಅಂಗಡಿ ಮಾಲೀಕರು ಮಾತ್ರ ತಮಗೆ ಇಷ್ಟ ಬಂದಂತೆ ವ್ಯಾಪಾರ ನಡೆಸುತ್ತಿದ್ದರು. ಜಿಲ್ಲಾಧಿಕಾರಿ ಆದೇಶದಂತೆ ಇಂದು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ, ಅಧ್ಯಕ್ಷ ಅನಿಲ್ ಕುಮಾರ್, ಎಸ್ಐ ರಾಘವೇಂದ್ರ ಅವರು ಕಾಪು ಮಾರುಕಟ್ಟೆ ಪ್ರದೇಶಕ್ಕೆ ಭೇಟಿ ನೀಡಿ ವ್ಯಾಪಾರಸ್ಥರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಳೆಯಿಂದ ನಿಯಮ ಪಾಲಿಸದೆ ವ್ಯಾಪಾರ ನಡೆಸಿದಲ್ಲಿ ಮುಂದಿನ ಲಾಕ್ಡೌನ್ ಮುಗಿಯುವವರೆಗೂ ಇಡೀ ಮಾರ್ಕೆಟ್ ಅನ್ನು ಬಂದ್ ಮಾಡಿಸುವುದಾಗಿ ಎಚ್ಚರಿಕೆ ನೀಡಲಾಗಿದ್ದು, ಅಶಿಸ್ತು ಪ್ರದರ್ಶಿಸಿದವರ ಮೇಲೆ ಕೇಸ್ ದಾಖಲಿಸುವುದಾಗಿಯೂ ತಿಳಿಸಿದ್ದಾರೆ. ಸಾಕಷ್ಟು ಬಾರಿ ಅವರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಆದರೂ ಕೂಡ ಅವರು ಸಾಮಾಜಿಕ ಅಂತರಕ್ಕೆ ತೊಂದರೆ ಆಗುವ ಹಾಗೆ ರಸ್ತೆ ಮೇಲೆ ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ನಮಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದರಿಂದ ಅವರಿಗೆ ಇವತ್ತು ನಾಳೆ ಬೆಳಿಗ್ಗೆ ಸರಿಯಾಗಿ ವ್ಯಾಪಾರ ಮಾಡುವಂತೆ ಸೂಚನೆ ಮಾಡಲಾಗಿದೆ. ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡಬೇಕು. ಅದರ್ವೈಸ್ ಈಗ ಇದೆಲ್ಲ ಮಾರ್ಕೆಟಿನ ಓನರ್ಶಿಪ್ ಮುನ್ಸಿಪಾಲಿಟಿ ಹತ್ರ ಇರ್ತದೆ. ನಾವು ಅವರಿಗೆ 15 ದಿವಸಗಳ ಕಾಲ ಯಾವುದೇ ಅಂಗಡಿಗಳು 50% ಅಂಗಡಿಗಳು ಮಾರ್ಕೆಟ್ನಲ್ಲಿ ಓಪನ್ ಇಲ್ಲ. ಅಂದ್ರೆ ಅನಾವಶ್ಯಕ, ಅಂದ್ರೆ ಅತಿ ಅವಶ್ಯಕ ದಿನಸಿ ಮತ್ತೆ ತರಕಾರಿ ಇದಕ್ಕೆ ಹೊರತುಪಡಿಸಿ ಬೇರೆ ಏನು ಅಂಗಡಿಗಳಿವೆ ಅವು ಯಾವುದು ಓಪನ್ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದಿರೋದ್ರಿಂದ ಅವ್ರು ಯಾರು ಓಪನ್ ಮಾಡಿಲ್ಲ. ಈ ಒಂದು 50% ಅಂಗಡಿಗಳು ಅತಿ ಅವಶ್ಯಕ ಸಾಮಗ್ರಿಗಳ ಅಂಗಡಿಗಳಾಗಿರ್ತವೆ. ಅದಕ್ಕಾಗಿ ಕಾನೂನಿನಂತೆ ಅವರಿಗೆ ತೆರಲಿಕ್ಕೆ ಅವಕಾಶ ಇದೆ. ಬಟ್ ಆದ್ರೆ ಅವರಿಗೆ ಹೀಗೆ ಇದನ್ನ ಕಂಟಿನ್ಯೂ ಮಾಡಿದ್ರೆ ನಮಗೆ ಹೋಗುವಾಗ ಬರುವಾಗ ತೊಂದರೆ ಆಗ್ತಾ ಇದೆ, ಮತ್ತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅವರಿಗೆ ಈಗ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ. ನಾಳೆ ಹೀಗೆ ಕಂಟಿನ್ಯೂ ಮತ್ತೆ ಇದನ್ನೇ ಮಾಡಿದ್ರೆ ನಾಳೆಯಿಂದ ಸಂಪೂರ್ಣ ಲಾಕ್ಡೌನ್ ಮುಗಿಯೋವರೆಗೆ